ಭೂಮಿಯ ಮೇಲೆ ಪ್ರೀತಿಗಿಂತ ನಂಬಿಕೆ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಪ್ರೀತಿ ಎಷ್ಟೇ ಇದ್ದರೂ ಅದರಲ್ಲಿ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದಂತಹ ಪ್ರೀತಿ ಎರಡೇ ದಿನದಲ್ಲಿ ಮಾಯವಾಗಿ ಹೋಗುತ್ತದೆ. ಅದರಲ್ಲೂ ದೇವರ ಮೇಲಿನ ನಂಬಿಕೆ ಅಪಾರವಾದದ್ದು. ಯಾವ ರೂಪದಲ್ಲಿ ದೇವರು ಬಂದು ತನ್ನ ನಿಜವಾದ ಭಕ್ತರನ್ನ ಯಾವ ರೀತಿ ಕಾಪಾಡುತ್ತಾನೆ ಅನ್ನುವುದಕ್ಕೆ ಈ ಒಂದು ನೈಜ ಘಟನೆಯೇ ಸಾಕ್ಷಿಯಾಗಿದೆ. ಹಾಗಾದರೆ ಈ ಘಟನೆ ಯಾವುದು? ಈ ಘಟನೆ ನಡೆದಿದ್ದು ಎಲ್ಲಿ? ದೇವರು ಮಾಡಿದ ಪವಾಡ ಎಂಥದ್ದು? ಈ ಎಲ್ಲ ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೇಲ್ನೋಟಕ್ಕೆ ಈ ಕತೆ ಕೇಳಿದರೆ ಒಂದು ಸಿನಿಮಾ ಕತೆ ತರ ಕಾಣುತ್ತದೆ, ಆದರೆ ಇದೊಂದು ನೈಜ ಘಟನೆ. ನಡೆದಿದ್ದು 2011 ಡಿಸೆಂಬರ್ 23 ಹಾಗೂ 2022 ಮೇ 29 ಮಧ್ಯಭಾಗದಲ್ಲಿ. ಆದರೆ ನೆನಪಿರಲಿ ಸ್ನೇಹಿತರೆ, ಯಾವುದೇ ಒಂದು ಸಿನಿಮಾ ಕತೆ ಹುಟ್ಟಲು ಕೂಡ ಒಂದು ನೈಜ ಘಟನೆ ಅದರ ಹಿಂದೆ ಇದ್ದೇ ಇರುತ್ತದೆ. ಅಂತಹದೇ ಒಂದು ಘಟನೆ ನಡೆದಿದ್ದು ರಘುರಾಮ್ ಎಂಬುವರ ಮನೆಯಲ್ಲಿ. ರಘುರಾಮ್ ಜೋಗಿಪೇಟೆಯಲ್ಲಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಒಬ್ಬ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಸುರಭಿ ಅನ್ನುವ ಮಗಳಿದ್ದಳು. ಅವಳು ಹೇಗಾದರೂ ಮಾಡಿ ತನ್ನ ಜೀವನದಲ್ಲಿ ಒಬ್ಬ ಪ್ರಸಿದ್ಧ ಡಾಕ್ಟರ್ ಆಗಬೇಕೆನ್ನುವ ಹಂಬಲವಿತ್ತು. ರಘುರಾಮ್ ಕೂಡ ಅವಳ ಕನಸನ್ನು ನನಸು ಮಾಡಲು ತಮ್ಮ ಬ್ಯಾಂಕ್ ಕೆಲಸ ಮುಗಿದ ಕೂಡಲೇ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಕೂಡ ಮಾಡುತ್ತಿದ್ದರು. ಅವರ ಹೆಂಡತಿ ಅಕ್ಕಪಕ್ಕದ ಮನೆಯವರ ಬಟ್ಟೆಗಳನ್ನ ಹೊಲಿದು ಕುಟುಂಬಕ್ಕೆ ಸಹಾಯ ಮಾಡುತ್ತಿದ್ದಳು. ಈ ಮೂವರ ಸಂಸಾರ ನಿಜಕ್ಕೂ ಚೆನ್ನಾಗಿಯೇ ನಡೆದಿತ್ತು. ಆದರೆ ಜೀವನದಲ್ಲಿ ಕೆಲವೊಮ್ಮೆ ಕೆಟ್ಟ ಘಟನೆಗಳು ಕೂಡ ಬರುತ್ತವೆ. ಸುರಭಿ 12ನೇ ತರಗತಿಯಲ್ಲಿ ಶ್ರಮಪಟ್ಟು ಓದುತ್ತಿದ್ದಳು. ಇದೇ ಕಾರಣ ಪ್ರತಿನಿತ್ಯ ಅವಳು ಟ್ಯೂಷನ್ಗಾಗಿ ಸೈಕಲ್ ಹತ್ತಿಕೊಂಡು 1.5 ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಕಾಲೇಜಿನ ಪ್ರಾಧ್ಯಾಪಕರ ಬಳಿ ಟ್ಯೂಷನ್ ಪಡೆಯುತ್ತಾ ಇದ್ದಳು. ಆ ಪ್ರಾಧ್ಯಾಪಕರ ಮನೆ ಒಂದು ಹೈವೇ ಮೇಲೆ ಇತ್ತು. ಅಲ್ಲಿ ಯಾವಾಗಲೂ ಬೆಳಿಗ್ಗೆ ಟ್ರಕ್ ಹಾಗೂ ಹೆವಿ ವೆಹಿಕಲ್ಸ್ಗಳ ಹಾವಳಿ ಜಾಸ್ತಿ ಇತ್ತು. ಅಂದು ಡಿಸೆಂಬರ್ 23, 2011 ಕೊರೆಯುವಂತಹ ಚಳಿ. ಆದರೂ ಅದನ್ನು ಲೆಕ್ಕಿಸದೆ ಸುರಭಿ ಅವತ್ತು ಬೆಳಿಗ್ಗೆ 6 ಗಂಟೆಗೆ ಸೈಕಲ್ ಹತ್ತಿಕೊಂಡು ಟ್ಯೂಷನ್ಗೆ ಹೋಗುತ್ತಾ ಇದ್ದಳು. ಇದ್ದಕ್ಕಿದ್ದ ಹಾಗೆ ಒಂದು ಲಕ್ಸುರಿ ಬಸ್ ಸುರಭಿಯ ಸೈಕಲ್ಗೆ ಡಿಕ್ಕಿ ಹೊಡೆಯುತ್ತದೆ. ಆ ಬಸ್ಸು ಆ ತಾಲೂಕಿನ ಶ್ರೀಮಂತರಾದಂತಹ ಸೈಯದ್ ಪಾಷಾ ಅವರಿಗೆ ಸೇರಿತ್ತು. ಹಾಗೂ ಅವತ್ತು ಆ ಆಕ್ಸಿಡೆಂಟ್ ಮಾಡದಂತಹ ಡ್ರೈವರ್ ನದೀಮ್ ಆಗಿದ್ದ. ಅಂದು ಅದೇ ದಾರಿಗೆ ಪ್ರತಿನಿತ್ಯ ಹಾಲು ಮಾರುವ ವೆಂಕಟೇಶ್ ಈ ಘಟನೆಯನ್ನು ಕಣ್ಣಾರೆ ಕಂಡಿದ್ದಾನೆ. ಓಡಿ ಬಂದು ಸುರಭಿಯನ್ನು ಹೇಗಾದರೂ ಮಾಡಿ ಬದುಕಿಸಬೇಕೆಂದು ಪ್ರಯತ್ನ ಪಟ್ಟಿದ್ದಾನೆ. ಆದರೆ ಅಷ್ಟೊತ್ತಿಗೆ ಅವಳ ಪ್ರಾಣ ಹಕ್ಕಿ ಹಾರಿ ಹೋಗಿತ್ತು. ಈ ಕೇಸು ಜೋಗಿಪೇಟೆಯಲ್ಲಿ ದಾಖಲಾಗುತ್ತದೆ. ನಡೆದ ಸ್ಥಳದಲ್ಲಿ ಪಂಚನಾಮ ಕೂಡ ನಡೆಯುತ್ತದೆ. ಕೋರ್ಟಿನಲ್ಲಿ ಈ ಕೇಸು ಹೋಗುತ್ತದೆ. ಆಗ ಮೊದಲ ಬಾರಿಗೆ ವೆಂಕಟೇಶ್ ಸಾಕ್ಷಿ ಕೊಡಲು ಮುಂದಾಗುತ್ತಾನೆ. ಹೀಗೋ ಸೈಯದ್ ಪಾಷಾ ವಕೀಲರು ಈ ಕೇಸನ್ನ ಮುಂದಿನ ದಿನಾಂಕಕ್ಕೆ ವರ್ಗಾಯಿಸಿಕೊಳ್ಳುತ್ತಾರೆ. ಒಂದು ವೇಳೆ ವೆಂಕಟೇಶ್ ಅವರ ವಿರುದ್ಧ ಹೇಳಿಕೆ ಕೊಟ್ಟರೆ ನದೀಮ್ ಜೈಲು ಸೇರುವುದು ಗ್ಯಾರಂಟಿ ಹಾಗೂ ಸೈಯದ್ ಪಾಷಾ ಬಿಸ್ನೆಸ್ಗೆ ತೊಂದರೆ ಆಗುತ್ತದೆಂದು ಅವರಿಗೆ ಗೊತ್ತಾಗುತ್ತದೆ. ಇದೇ ಕಾರಣ ಸೈಯದ್ ಪಾಷಾ ಕೆಲವು ಗುಂಡಾಗಳನ್ನು ಕಳಿಸಿ ವೆಂಕಟೇಶನ ಸಾಕ್ಷಿ ಹೇಳದಂತೆ ಮಾಡಲು ಧಮಕಿ ಹಾಕುತ್ತಾರೆ. ಆದರೆ ವೆಂಕಟೇಶ್ ಇದಕ್ಕೆ ಒಪ್ಪುವುದಿಲ್ಲ. ಹೀಗಿರುವಾಗ ಒಂದು ದಿನ ಅವನು ಬೆಳಗ್ಗೆ ಹಾಲು ಕೊಡಲು ಹೋಗುವಾಗ ಸರಿಯಾಗಿ ಅವನನ್ನು ಹೊಡೆಯುತ್ತಾರೆ. ಹೇಗೋ ಅಕ್ಕಪಕ್ಕದ ಜನ ಅವನಿಗೆ ಆಸ್ಪತ್ರೆಗೆ ಸೇರಿಸುತ್ತಾರೆ. ತಲೆಗೆ ಏಟು ಬಿದ್ದ ಕಾರಣ ವೆಂಕಟೇಶ್ ಕೋಮಾ ಸ್ಥಿತಿಗೆ ಹೋಗುತ್ತಾನೆ. ಮುಂದೆ ಕೆಲವು ದಿನಗಳಲ್ಲಿ ಕೋರ್ಟ್ನಲ್ಲಿ ಕೇಸಿನ ದಿನಾಂಕ ಬರುತ್ತದೆ. ಆದರೆ ಸಾಕ್ಷಿ ಕೊಡಲು ವೆಂಕಟೇಶನ ಇರುವುದಿಲ್ಲ. ಇದೇ ಕಾರಣ ಸುರಭಿಯ ಕಡೆಯ ವಕೀಲರು ಇನ್ನೊಂದು ದಿನಾಂಕವನ್ನು ಕೇಳುತ್ತಾರೆ. ವೆಂಕಟೇಶನ ಪರಿಸ್ಥಿತಿಯನ್ನು ಅವರು ಹೋಗಿ ಕೇಳಿದಾಗ ವೆಂಕಟೇಶ್ ಕೋಮಾದಲ್ಲಿದ್ದು ಕನಿಷ್ಠ ಪಕ್ಷ 6 ತಿಂಗಳಿಂದ 1 ವರ್ಷದವರೆಗೂ ಅವನಿಗೆ ಪ್ರಜ್ಞೆ ಬರಲು ಸಾಧ್ಯವೇ ಇಲ್ಲ ಎಂದು ಡಾಕ್ಟರ್ ಖಡಾಖಂಡಿತವಾಗಿ ಹೇಳಿಬಿಡುತ್ತಾರೆ. ಇದರಿಂದ ವೆಂಕಟೇಶನ ಕುಟುಂಬದವರು ಸಹ ಸುರಭಿ ಹಾಗೂ ರಘುರಾಮ್ ಅವರನ್ನ ಬೈಯುತ್ತಾರೆ. ನಿಮ್ಮ ಮಗಳಿಂದಲೇ ನಮ್ಮ ಗಂಡನಿಗೆ ಈ ರೀತಿ ಆಯಿತು ಎಂದು ವೆಂಕಟೇಶನ ಹೆಂಡತಿ ತನ್ನ ರೋದನೆಯನ್ನು ವ್ಯಕ್ತಪಡಿಸುತ್ತಾಳೆ. ಒಂದು ವೇಳೆ ಕೋರ್ಟ್ನಲ್ಲಿ ಬರುವ ದಿನಾಂಕದಂದು ವೆಂಕಟೇಶ್ ಹಾಜರಾಗಲಿಲ್ಲ ಅಂದರೆ ಆ ಕೇಸು ಡಿಸ್ಮಿಸ್ ಆಗುವ ಸಂಪೂರ್ಣ ಸಾಧ್ಯತೆ ಇರುತ್ತದೆ. ರಘುರಾಮ್ ಹಾಗೂ ಅವರ ಹೆಂಡತಿ ತಮ್ಮ ಮಗಳಿಗೆ ನ್ಯಾಯ ಸಿಗಲಿಲ್ಲವೆಂದು ಆ ದೇವರನ್ನು ಬೈಯುತ್ತಿರುತ್ತಾರೆ.
ಆದರೆ ರಘುರಾಮ್ ಅವರ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ನರೇಂದ್ರ ರೆಡ್ಡಿ ಯಾವುದಕ್ಕೂ ಒಮ್ಮೆ ದೇವರ ಮೇಲೆ ಭಾರ ಹಾಕೋಣ, ಆ ದೇವರು ಏನು ನಿರ್ಧಾರ ತೆಗೆದುಕೊಳ್ಳುತ್ತಾನೋ ಅದಕ್ಕೆ ಒಪ್ಪಿಕೊಳ್ಳೋಣ ಎಂದು ರಘುರಾಮ್ ಹಾಗೂ ಅವರ ಹೆಂಡತಿಯನ್ನು ಅಲ್ಲಿಯೇ ಇದ್ದಂತಹ ಜೋಗಿನಾಥ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇದು ಸುಮಾರು 1000 ವರ್ಷ ಹಳೆಯ ದೇವಸ್ಥಾನವಾಗಿದೆ. ಈ ಮಹಾದೇವನ ದೇವಾಲಯಕ್ಕೆ ಹೋಗಿ ರಘುರಾಮ್ ಹಾಗೂ ಅವನ ಹೆಂಡತಿ ಅಂದು ಪೂರ್ತಿ ದಿವಸ ಆ ದೇವಸ್ಥಾನದಲ್ಲಿ ಕಳೆಯುತ್ತಾರೆ. ಆ ದೇವರಲ್ಲಿ ತಮಗೆ ಆದ ಅನ್ಯಾಯವನ್ನು ತೋಡಿಕೊಳ್ಳುತ್ತಾರೆ ಹಾಗೂ ತಮಗೆ ನ್ಯಾಯ ಸಿಗುವಂತೆ ಮಾಡಿಕೊಡು ಎಂದು ಆ ಶಿವನಲ್ಲಿ, ಆ ಮಹಾದೇವನಲ್ಲಿ ಬೇಡಿಕೊಳ್ಳುತ್ತಾರೆ. ಆದರೂ ರಘುರಾಮ್ಗಾಗಲಿ ಅವನ ಹೆಂಡತಿಗಾಗಲಿ ದೇವರ ಮೇಲೆ ಕೊಂಚಿತ್ತು ಭರವಸೆ ಇರಲಿಲ್ಲ. ತಾವು ತಮ್ಮ ಮಗಳನ್ನ ಕಳೆದುಕೊಂಡೆವು ಹಾಗೂ ಈ ಕೇಸನ್ನು ಕೂಡ ಸೋತುವೆ ಎಂದು ನಿರಾಶರಾಗಿರುತ್ತಾರೆ. ನಾಳೆ ಒಂದು ವೇಳೆ ಕೋರ್ಟಿನಲ್ಲಿ ಹೆಚ್ಚು ಕಡಿಮೆ ಆದರೆ ತಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಗಂಡ ಹೆಂಡತಿ ಅಂದೇ ರಾತ್ರಿ ನಿರ್ಧಾರ ಮಾಡಿಬಿಟ್ಟಿರುತ್ತಾರೆ. ಅದು 2022 ಮೇ 29ನೇ ತಾರೀಕು ಕೋರ್ಟ್ನಲ್ಲಿ ಸುರಭಿಯ ಕೇಸ್ ಕೈಗೆ ಬರುತ್ತದೆ. ಸೈಯದ್ ಪಾಷಾ ಹಾಗೂ ನದೀಮ್ ಫುಲ್ ಖುಷಿಯಾಗಿರುತ್ತಾರೆ. ಕಾರಣ ಅವರ ವಿರುದ್ಧ ಸಾಕ್ಷಿ ಕೊಡಲು ವೆಂಕಟೇಶ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದ. ಸುರಭಿಯ ಕಡೆ ವಕೀಲರು ವೆಂಕಟೇಶ್ ಕೋಮಾದಲ್ಲಿ ಇದ್ದ ಕಾರಣ ಹೇಗೋ ಮಾಡಿ ಮುಂದಿನ ದಿನಾಂಕವನ್ನು ತೆಗೆದುಕೊಳ್ಳಬೇಕೆಂದು ನಿರ್ಧಾರ ಮಾಡಿರುತ್ತಾರೆ. ಕೋರ್ಟ್ ಪ್ರಾರಂಭವಾಗುತ್ತದೆ. ಜಡ್ಜ್ ಸಾಕ್ಷಿಯನ್ನು ಕೇಳಿದಾಗ ಸುರಭಿಯ ವಕೀಲರು ಮುಂದಿನ ದಿನಾಂಕವನ್ನು ಕೇಳುತ್ತಾರೆ ಹಾಗೂ ವೆಂಕಟೇಶ್ ಕೋಮಾದಲ್ಲಿ ಇದ್ದ ಕಾರಣ ಮುಂದಿನ ದಿನಾಂಕವನ್ನು ಕೊಡಲು ಬೇಡಿಕೊಳ್ಳುತ್ತಾರೆ. ಮೊದಲಿಗೆ ಜಡ್ಜ್ ಇದಕ್ಕೆ ಒಪ್ಪುವುದಿಲ್ಲ. ಆದರೂ ಕೂಡ ವಕೀಲರು ಜಡ್ಜಲ್ಲಿ ಮುಂದಿನ ದಿನಾಂಕಕ್ಕೆ ಅಂಗಲಾಚಿಸುತ್ತಾರೆ. ಆದರೆ ಅಷ್ಟು ಹೊತ್ತಿಗೆ ಆ ಮಹಾದೇವನ ಪವಾಡವೇ ನಡೆದು ಹೋಗುತ್ತದೆ. ಅದೇನೆಂದರೆ ಇದ್ದಕ್ಕಿದ್ದ ಹಾಗೆ ವೆಂಕಟೇಶ್ ವೀಲ್ ಚೇರ್ನಲ್ಲಿ ಕೋರ್ಟ್ನಲ್ಲಿ ಹಾಜರಾಗುತ್ತಾರೆ. ಇದನ್ನು ಕಂಡು ರಾಜಾರಾಮ್, ಅವನ ಹೆಂಡತಿ ಹಾಗೂ ವಕೀಲರು ಜೊತೆಗೆ ಸೈಯದ್ ಪಾಷಾ ಅಂಡ್ ಕಂಪನಿ ದಿಗ್ಭ್ರಾಂತರಾಗುತ್ತಾರೆ. ವೆಂಕಟೇಶನು ತಾನು ಸಾಕ್ಷಿ ಕೊಡಲು ಮುಂದಾಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾನೆ. ಅಂದು ನಡೆದ ಘಟನೆಯನ್ನ ಜಡ್ಜ್ ಮುಂದೆ ಸಂಪೂರ್ಣವಾಗಿ ಹೇಳುತ್ತಾನೆ. ರಘುರಾಮ್ ಹಾಗೂ ಅವರ ಹೆಂಡತಿ ಪ್ರತ್ಯಕ್ಷ ಶಿವನೇ ಕೋರ್ಟ್ನಲ್ಲಿ ಬಂದು ಸಾಕ್ಷಿ ಕೊಟ್ಟಿರುವ ಹಾಗೆ ಅವರಿಗೆ ಗೋಚರಿಸುತ್ತದೆ. ನಿಜಕ್ಕೂ ಆ ಜೋಗಿನಾಥ ಸ್ವಾಮಿಯನ್ನು ನೆನೆದು ಅವರು ಕಣ್ಣೀರು ಹಾಕುತ್ತಾರೆ. ವೆಂಕಟೇಶನ ಸಂಪೂರ್ಣ ಮಾಹಿತಿಯನ್ನು ಆಲಿಸಿದ ಜಡ್ಜ್ ನದೀಮ್ ಖಾನ್ಗೆ ಶಿಕ್ಷೆಯನ್ನು ಅನೌನ್ಸ್ ಮಾಡುತ್ತಾರೆ ಹಾಗೂ ಸೈಯದ್ ಪಾಷಾಗೆ ವೆಂಕಟೇಶನ ಮೇಲೆ ಹಲ್ಲೆ ಮಾಡಿದ್ದಕ್ಕೂ ಕೂಡ ಅವನಿಗೂ ಕೂಡ ಜೈಲು ಶಿಕ್ಷೆ ಆಗುತ್ತದೆ. ನೋಡಿದರ ಸ್ನೇಹಿತರೆ, ಆ ಮಹಾದೇವನ ಪವಾಡ. ಆ ದೇವರನ್ನ ಮನಪೂರ್ತಿಯಾಗಿ ನಂಬಿದರೆ, ಭಕ್ತಿಯಿಂದ ಬೇಡಿಕೊಂಡರೆ ಆ ದೇವರು ಈಗಲೂ ಕೂಡ ಬೇರೆ ಬೇರೆ ರೂಪದಲ್ಲಿ ಬಂದು ತಮ್ಮನ್ನು ಕಾಪಾಡುತ್ತಾನೆ ಅನ್ನುವುದಕ್ಕೆ ಈ ಒಂದು ಘಟನೆಯ ಸಾಕ್ಷಿಯಾಗಿದೆ. ಅಂದ ಹಾಗೆ ಈ ಘಟನೆ ನಡೆದಿದ್ದು ಆಂಧ್ರ ಪ್ರದೇಶ ರಾಜ್ಯದ ಜೋಗಿಪೇಟೆ ಎಂಬ ಊರಿನಲ್ಲಿ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಆ ಮಹಾದೇವನಲ್ಲಿ ನಂಬಿಕೆ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಹರ್ ಹರ್ ಮಹಾದೇವ್ ಎಂದು ಸಂಬೋಧಿಸಿ. ಇಂತಹದೇ ರೋಚಕ ಘಟನೆಗಳೊಂದಿಗೆ, ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.